ಮ್ಯಾಂಗ್ಳೂರ್ ಮಿರರ್ಗೆ ಸ್ವಾಗತ. ನಾನು ನಿವೇದಿತಾ. ಹಿಂದೂ ಆಚರಣೆಗಳ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಂಪ್ರದಾಯವನ್ನು ಬದಿಗುತ್ತಿ ಸಂಭ್ರಮಿಸುವುದು ಹೆಚ್ಚಾಗುತ್ತಿದೆ. ಎಲ್ಲ ಹಬ್ಬಗಳಲ್ಲಿ ಬಳಸಲಾಗುತ್ತಿದ್ದ ಸ್ವದೇಶಿ ನಿರ್ಮಿತ ವಸ್ತುಗಳು ತೆರೆಮರೆಗೆ ಸರಿದು ಚೈನೀಸ್ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿದ್ರೆ, ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ದೀಪಗಳ ಜೊತೆಗೆ ಎಲ್ಲ ಮನೆಗಳಲ್ಲಿ ಗೂಡು ದೀಪಗಳನ್ನು ಇರುವುದು ಸಾಮಾನ್ಯ. ಬಣ್ಣದ ಕಾಗದಗಳನ್ನು ಬಳಸಿ ನಿರ್ಮಿಸುತ್ತಿದ್ದ ಈ ಗೂಡು ದೀಪಗಳು ನೆಲದ ಸಂಪ್ರದಾಯವನ್ನು ಬಿಂಬಿಸುತ್ತಿತ್ತು. ಆದರೆ ಈ ಕಾಗದದ ಗೂಡು ದೀಪಗಳ ಜಾಗವನ್ನು ಚೈನಾ ನಿರ್ಮಿತ ಗೂಡು ದೀಪಗಳು ಅತಿಕ್ರಮಿಸಿಕೊಂಡಿದ್ದು, ಇವುಗಳಿಗೆ ಸಡ್ಡು ಹೊಡೆಯಲು ಮಂಗಳೂರಿನ ಕಲಾ ಶಿಕ್ಷಕರಿಬ್ಬರು ಬಣ್ಣದ ಕಾಗದಗಳನ್ನು ಅತ್ಯಾಕರ್ಷಕವಾಗಿ ಗೂಡು ದೀಪಗಳನ್ನು ಮಾಡುತ್ತಿದ್ದಾರೆ. ಎಡ್ಡೆ ಗೂಡು ದೀಪದ ಪರಿಕಲ್ಪನೆ ಶುರುವಾದದ್ದು 1-2 ವರ್ಷ ಹಿಂದೆ. ನಾವು ಎಲ್ಲರಿಗೂ ಗೊತ್ತಿದೆ ಲಾಕ್ಡೌನಲ್ಲಿ ಏನೆಲ್ಲ ಆಯಿತು ಅಂತ. ಆಗ ಒಂದೇನಾದರೂ ಹೊಸ ಪರಿಕಲ್ಪನೆ ಮಾಡಬೇಕು. 2 ವರ್ಷ ಹಬ್ಬ ಎಲ್ಲ ಆಚರಣೆ ಇರಲಿಲ್ಲ. ಸೊ ಹಾಗಾಗಿ ಹೌದು, ಇನ್ನೊಂದು ಏನಂದರೆ ಆ ಟೈಮಲ್ಲಿ ಸ್ವಲ್ಪ ಚೈನಾದ ಪ್ರಾಡಕ್ಟ್ ಅಂದರೆ ಬರೋದು ಕಮ್ಮಿ ಇದ್ದು. ಸೊ ಅದಕ್ಕೆ ಒಂದು ಪರ್ಯಾಯವಾಗಿ ನಾವೊಂದು ದೇಸಿ ಒಂದು ಪರಿಕಲ್ಪನೆಯಲ್ಲಿ ಒಂದು ದೀಪಾವಳಿ ಗೂಡು ದೀಪ ಮಾಡಬೇಕು ಅಂತ ನಾವು ಶುರು ಮಾಡಿದ್ವಿ. ಸೊ ಅದರಲ್ಲಿ ನಾವು ಎಡ್ಡೆ ಅಂತ ಒಂದು ಅದಕ್ಕೆ ಹೆಸರಿಟ್ಟಿದ್ದೇವೆ. ಈ ಎಡ್ಡೆ ಅಂದರೆ ಫಸ್ಟ್ ಇಕೋ ಫ್ರೆಂಡ್ಲಿ ಅಂತ. ಸೊ ಫಸ್ಟ್ ಈ ಗೂಡು ದೀಪದಲ್ಲಿ ಪೇಪರ್ ಬಿಟ್ಟರೆ ಬೇರೆ ಯಾವುದೇ ಒಂದು ಮೆಟೀರಿಯಲ್ ಯೂಸ್ ಮಾಡಲಿಲ್ಲ ನಾವು. ಬರೀ ಪೇಪರ್ ಮಾತ್ರ ಇದೆ. ಇನ್ನೊಂದು DDE ಅಂತ ಎಡ್ಡೆ. ಸೊ ಡಿ ಅಂದರೆ ದೇಸಿ. ಸೊ ಡಿಸೈನ್ ಇದರಲ್ಲಿ ಏನಿದೆ ನಾವು ಡಿಸೈನ್ ಮಾಡಿದ್ದೇವೆ, ಅಷ್ಟಪಟ್ಟಿ ಎಲ್ಲ ಏನಿದೆ. ಸೊ ಚೌಕಾಕಾರ. ಸೊ ಟೋಟಲ್ ಡಿಸೈನ್ ಪಕ್ಕಾ ದೇಸಿ. ನಾವೇನು ಸಾಂಪ್ರದಾಯಿಕ ಮಾಡ್ತೇವೆ ಆ ಒಂದು ಡಿಸೈನ್ ವಿನ್ಯಾಸ ಆ ರೀತಿ ಇದೆ. ಇನ್ನೊಂದು ಡಿಕಂಪೋಸಿಬಲ್ ಅಂದರೆ ಇದರಲ್ಲಿ ಎಲ್ಲ ಮಣ್ಣಲ್ಲಿ ಕರಗುವಂಥ ಮೆಟೀರಿಯಲ್ ಅಂದರೆ ಬರೀ ಪೇಪರ್. ಇನ್ನೊಂದು ಎಕಾನಮಿಕಲ್ ಅಂದರೆ ಆ ಟೈಮಲ್ಲಿ ನಾವು ಒಂದು ಸಣ್ಣ ರೇಟಿಗೆ ಅದನ್ನು ಮಾರಬೇಕು, ಎಲ್ಲರಿಗೆ ಗೂಡು ದೀಪ ಸಿಗಬೇಕನ್ನೋ ಒಂದು ಕಾರಣದಿಂದ ಕೇವಲ 200 ಗೂಡು ದೀಪಗಳನ್ನು ದೀಪಾವಳಿಯಂದು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಕಲಾ ಶಿಕ್ಷಕರಿಗೆ ಇದೀಗ ಸಾವಿರಾರು ಗೂಡು ದೀಪಗಳ ಬೇಡಿಕೆ ಬರುತ್ತಿದೆ. ವಾಣಿಜ್ಯ ಉದ್ದೇಶ ಇಟ್ಟುಕೊಳ್ಳದೆ ಗೂಡು ದೀಪಗಳನ್ನು ತಯಾರಿಸುತ್ತಿರುವ ಈ ಶಿಕ್ಷಕರಿಗೆ ಸಾರ್ವಜನಿಕರಿಂದ ಹೆಚ್ಚಿನ ಡಿಮ್ಯಾಂಡ್ ಕೂಡ ಬರ್ತಿದೆ. ನಮಸ್ಕಾರ, ನಾನು ನರೇಶ್ ಕಿಣಿ ಅಂತ ಹೇಳಿ, ನಾವು ಕಾಸ್ಟ್ ಸ್ಟ್ರೀಟಲ್ಲಿರೋದು. ದೀಪಾವಳಿಯ ಒಂದು ವಿಶೇಷತೆ ಅಂದರೆ ಗೂಡು ದೀಪ. ನಮ್ಮ ಒಂದು ಭಾರತೀಯ ರಾಷ್ಟ್ರೀಯತೆಯನ್ನು ಸಾರುವ ಒಂದು ಗೂಡು ದೀಪ. ಎಲ್ಲಿ ಹೋದರೂ ಒಂದು ಹಣತೆ ದೀಪ ಇರ್ತದೆ ದೀಪಾವಳಿಯಲ್ಲಿ, ಮತ್ತು ಗೂಡು ದೀಪ ಇರ್ತದೆ. ಆದರೆ ನಾವು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೇವೆ, ಚಂದ ಗೂಡು ದೀಪ ಕಾಣ್ತಾ ಉಂಟು. ಆದರೆ ಅದೆಲ್ಲ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಹೇಳ್ತಾ ಇಲ್ಲ. ಚಿತ್ರಲಕ್ಷ್ಮಿಗಳದ್ದು ಗಣಪತಿದು ಇರ್ಬೋದು, ಅದೆಲ್ಲ ಆಗೋದು ಚೈನಾದಲ್ಲಿ ಆಗೋದು. ಆದರೆ ಒಂದು 2-3 ವರ್ಷದಿಂದ ಎಲ್ಲರೂ ಆ ಚೈನಾದು ಬೇಡ, ನಮ್ಮ ಟ್ರೆಡಿಷನಲ್ ಗೂಡು ದೀಪ ಬೇಕು, ನಮ್ಮ ರಾಷ್ಟ್ರದ ಒಂದು ರಾಷ್ಟ್ರೀಯತೆಯನ್ನು ಸಾರುವ ಗೂಡು ದೀಪ ಬೇಕು, ಆ ಒಂದು ಕಡ್ಡಿಯಿಂದ ಮಾಡೋದು ಇಲ್ಲ, ನಮ್ಮ ಭಾರತ ದೇಶದಲ್ಲೇ ಇಲ್ಲ ಲೋಕಲಿ ಮಾಡಿದೆ ಗೂಡು ದೀಪ ಬೇಕು ಅಂತ ನಮ್ಮದು ಮಾತ್ರ ಅಲ್ಲ, ನಮ್ಮ ಮಕ್ಕಳದು ಕೂಡ ಆಸೆ. ಹಾಗಾಗಿ ಹುಡುಕ್ತಾ ಬರುವಾಗ ನಮ್ಮ ಫ್ರೆಂಡ್ ಇವರು ಆತ್ಮನಿರ್ಭರ್ ಟೂರ್ಸ್ ಅವರು ಹೇಳಿದರು, ಪ್ರಾಣೇಶ್ ಸರ್ ಅವರು ಮಾಡ್ತಾರೆ, ಚಂದ ಗೂಡು ದೀಪ ಮಾಡ್ತಾರೆ ಅಂತ ಹೇಳಿ. ಹಾಗೆ ಅವ್ರದ್ದು ಪ್ರಯಾಗ್ ಆರ್ಟ್ಸ್ ಇಲ್ಲಿ ನಾವು ಬಂದು ಮುಟ್ಟಿದ್ದೇವೆ. ಪರಿವಾರ ಹೋಟೆಲ್ನ ಮೇಲೆ BSNLಗೆ ಹೋಗುವ ರೋಡ್ಗಿಂತ ಸ್ವಲ್ಪ ಮೊದಲು ಇಲ್ಲಿ ತುಂಬ ಚಂದ ಗೂಡು ದೀಪಗಳಿವೆ. ಇದು ಒಂದು ನಮ್ಮ ರಾಷ್ಟ್ರೀಯತೆಯನ್ನು ಸಾರ್ತದೆ. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಇಂಥ ಗೂಡು ದೀಪಗಳನ್ನು ನಾವು ನಮ್ಮ ಮನೆಯ ಮುಂದೆಯೋ ನಮ್ಮ ಅಂಗಡಿ ಮುಂದೆಯೋ ಇಟ್ಟರೆ ಅದಕ್ಕೊಂದು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ ಆಗ್ತದೆ. ಇನ್ನೊಂದು ಹೇಳಿದರೆ, ಅವರವರ ವ್ಯಾಪಾರ ಹೊರಗಿನಲ್ಲಿ ಆ ಚೈನೀಸ್ ಗೂಡು ದೀಪ ಮಾಡದೆ ಇಂಥದನ್ನು ಕೂಡ ನಿಮ್ಮ ವ್ಯಾಪಾರಸ್ಥರು ನಿಮ್ಮ ಅಂಗಡಿಗಳಲ್ಲಿ ಇಟ್ಟರೆ ತುಂಬ ಒಳ್ಳೆಯದು.